ಕೇನನ್ವೇರು ಧರ್ಮ ಐತ ದೇವಸ್ಥಾನ ಪೋನಾಗ ತೀರ್ಥಕ್ಷ ಯಾತ್ರೆ ಪೋನಾಗ ಪೂಜೆ ಪುನಸ್ಕಾರ ಮಲ್ಪನಾಗ ಅಲ್ಲ ಒಟ್ಟಿಗೆ ಇಪ್ಪೊಡಿಗೆ ಈಗ ಧರ್ಮ ಕಾರ್ಯ ಮಲ್ಪನಾಗ ಅಲ್ಲ ಕೈ ಬಿಟ್ಟು ಪೂಜೆ ದಾಂಡು ಎಂಚನೆ ಭಾರತ ಪೋನಾಗ ಸಿನಿಮಾ ಪೋನಾಗ ಬಿಟ್ಟು ಬೋಲಿ ಎಂಚನೆ ದೇವಸ್ಥಾನ ಮತ ಪೋನಾಗ ಎಂಚನೆ ಗೃಹಸ್ಥಾಶ್ರಮದ ಧರ್ಮ ಒಲಿಪಾಡು ಅಂತ ಕೇನ್ವೇರು ಧರ್ಮೇಚ ಅರ್ಥೇಚ ಇತ ಮುಟ್ಟ ನಾವು ದೊಡ್ಡದ ವಿಚಾರ ಮತ ಮಂದಿತ ಎರಡಕ್ಕೆ ಬರ್ತನ ಬತ್ತಿಜಿ ನಂಚಾಪಜಿ ನಾಡ ಅಂಚನೆ ಲೆಕ್ಕ ಕೊರೋಡು ಏತು ಬರ್ತದೆ ಏತು ಬೋರ್ಡ್ ಅಂತ ಇಂಚನೆ ಸುಮ್ಮ ಮಲ್ಪೋದು ಇಂಚನೆ ದುಡ್ಡದ ವಿಷಯ ಗುಟ್ಟು ಮಲ್ಪನೆ ಬಲ್ಲಿ ಲೆಕ್ಕಾಚಾರ ಮಾತ್ರ ಕೊರಡು ಪರ್ಸೆ ಆಡ ಬರ್ತೀನಿ ಬಕೆಟ್ ದಾಖಲು ಬಂದ್ವಿ ಎಂತ ಸರಿ ಇತ್ತೆ ಆಲ್ಬನ್ ಲೆಕ್ಕನಕ್ಕೆ ಏನ್ವೆ ಅರ್ಸು ಬೈಗುಳೆ ಪಕ್ಕ ಬೋರ್ಡು ಪರ್ಸೆ ಆಡ ಬರ್ತೀನಿ ಹತ್ತು ಲೆಕ್ಕಾಚಾರ ಕೊರಡು ಏತು ಖರ್ಚು ಆತದೆ ಅಂತ ಬೋರ್ಡು ದೇವಣ್ಣ ಫೈನಾನ್ಸ್ ಮಿನಿಸ್ಟರ್ ಆದ ಬತ್ತದಾಡಿ ಗೃಹ ಮಂತ್ರಿ ಗೃಹನ ಇಲ್ಲಾನು ಸಂಬಾಳ್ರ ಬತ್ತದಾತನು ಅಪ್ಪನಕಾಲ ಸುಮ್ಮ ಮಲ್ಪೋದು ಬ್ಯಾಂಕ್ ಎತ್ತುಂಡು ಐಟಿ ಎತ್ತುಂಡು ನೆಟ್ಟೆ ಎತ್ತುಂಡು ಮತ್ತೆ ಸುಮ್ಮ ಮಲ್ಪೋದು ಲೆಕ್ಕಾಚಾರ ಜೀವನ ಮಲ್ಪೊಡಿಗೆ ಧರ್ಮೇಚ ಅರ್ಥೇಚ ದೊಡ್ಡದ ವಿಚಾರ ಗುಟ್ಟು ಮಲ್ಪುಜಿಯಿಂದ ಅಂಡು ಧರ್ಮೇಚ ಅರ್ಥೇಚ ಕಾಮೇಚ ಅದಕ್ಕೆ ಆಸೆ ಪುಡು ಅಪ್ಪೆಲ್ಲ ಬಿಟ್ಟು ನಮ್ಮೊಟ್ಟು ಬರ್ಬೋದು ಬರಗ ಅವಳೆ ಸಕಲ ಸೌಕರ್ಯ ಒದಗಿಸಾದಿ ಬಂದು ಶಾಸ್ತ್ರ ಬಂತು ಅದು ಸುರುಟಿಗೆ ಎಂದಾದ ಸೀರೆ ಬಂಗಾರಕ್ಕೆ ಎಲ್ಲರಿಗೆ ವಿಚಾರ ತಿಂಗಳು ಬರ್ತೀನಿ ಅಷ್ಟು ಕಡೆ ವರ್ಷಗಳಾಗಲ್ಲ ಸೀರೆ ಬಂಗಾರ ಮತ್ತೆ ಕೊಡೋದು ಮಕ್ಕಳು ಬಂಡೇರು ಒಂದು ತಿಂಗಳು ಬರ್ತಿದ್ದೆ ಅಪ್ಪ ಅಂಥದ್ದು ಆಸೆ ನೆರವೇರಿಸೋಡಿಗೆ ಅಲ್ಲಿ ಗಿರ್ಲು ಬೋರ್ಡು ಬದುಕು ಬೋರ್ಡು ಕಾರು ಬೋರ್ಡು ಬಂಗ್ಲೆ ಬೋರ್ಡು ಜೋಕಲ್ ಬೋರ್ಡು ಸಂಪತ್ತು ಬೋರ್ಡು ಮೂರ ಬೋರ್ಡು ಒಂದು ಇಪ್ಪುಡು ನಮ್ಮ ಏತು ಸಾಧ್ಯ ಉಂಡು ಆತು ಮತ್ತು ಕೊರಡು ಬಂದು ಶಾಸ್ತ್ರ ನಡೆಸಿ ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಒಬ್ಬಳೆಯನ್ನ ಆಪುಜಿತ್ ಬಂದ್ರೆಜಿ ಊರ ಆಪೆತ್ ಬಂದಾತನು ಜನ ಗೃಹಸ್ಥಾಶ್ರಮದ ಧರ್ಮನ ವರಿಪಾಡು ಅನ್ಯವನ್ನ ಎತ್ತಿಡು ಪ್ರೀತಿಡು ಜೀವನ ಮಾಡ್ಕೊಡು ಈತ ಮತ್ತೆ ಖರ್ಚು ಮತ್ತು ಮದುವೆ ಮಾಡ್ತಿದ್ದೇಗೂ ಪ್ರೀತಿಡು ಜೀವನ ಮಾಡ್ಕೊಡು ಜನ ಸೂರ್ಯರಾಜ ಕಣ್ಣು ಕೆಂಪು ಬಂದು ದುಡ್ಡಿರುತ್ತೆ ಕಣ್ಣು ಮಲ್ಲೆ ಬಂದು ದುಡ್ಡಿರುತ್ತೆ ಪ್ರೀತಿಡು ತಗೋಡು ಪ್ರೀತಿಡು ಪಾತ್ರೆಡು ಜನ ಮತ್ತೆ ವಿಶೇಷ ವಯಸ್ಸಿನ ವಿಚಾರ ಒಂದು ಕೆಳಗೆ ಬರ್ತಿದ್ದಿನ ಅನ್ಯವನ್ನ ತಿಳಿಕೊಡು ಸಂಸಾರ ರಥರಾಗರ ಇವೆಲ್ಲ ಒಟ್ಟಿಗೆ ಕೊಡಿಗೆ ಅದು ಧರ್ಮ ಅರ್ಥ ಕಾಮ ನಾತಿ ಚರಾಮಿ ಆಪೆಂದು ಬಂದಾಂಡು ಜನ ನಮ್ಮ ಮನುಷ್ಯ ಜನ್ಮ ಬತ್ತಿ ಬಕ್ಕ ನಂಗೆ ಆಚಾರ ವಿಚಾರ ಕಟ್ಟುಪಾಡು ರೀತಿ ರಿವಾಜು ಮಾಡ್ತಿದ್ದೆ ನಂಗೆ ಅಂಚನೆ ಪ್ರಾಣಿಗಳ ಜೀವನ ಮಲ್ಪ ಎಗಳ ಆಹಾರಕ್ಕೆ ತನ್ವ ಎಗಳ ನೆಂದ್ರೆ ಮಲ್ಪ ಎಗಳ ಸಂತಾನೋತ್ಪತ್ತಿ ಮಲ್ಪ ಅಂಡ ಆಚಾರ ವಿಚಾರ ಕಟ್ಟುಪಾಡು ರೀತಿ ರಿವಾಜಿಜ್ಜಿ ನಂಕಂಚೆ ನಮ್ಮ ಹಿರಿಯರ್ನಾಗಲು ಇಂಚನೆ ಬದುಕೊಡು ಬಂದು ಆಚಾರ ಮಾಡ್ತಿದ್ದೆ ಅದು ಮನುಷ್ಯ ಜನ್ಮ ಮುಖ್ಯವಾದ ಜನ್ಮ ಆ ಜನ್ಮ ಬತ್ತಿ ಬಕ್ಕ ಷೋಡಶ ಸಂಸ್ಕಾರ ಅನ್ಪಂಡೇರು 14 ರೀತಿಯ ಸಂಸ್ಕಾರ ಉಂಟು ಐದು ವಿವಾಹ ಗಂಟಿನ ಉತ್ತಮವಾದ ಸಂಸ್ಕಾರ ಅದುಂಟು ಆ ಸಂಸ್ಕಾರ ತೆರೆಯೊಂದು ವರಿಯನ್ ತೆರೆಯೊಂದು ಬದುಕುನೇಕೆ ದಾಂಪತ್ಯ ಜೀವನ ಅನ್ಪಂಡೇರು ಕಷ್ಟಾಡು ಸುಖಾಡು ಅಲ್ಲ ಕೈ ಬಿಟ್ಟು ಪೂಜೆ ಬಂದು ಪ್ರತಿಜ್ಞಾಬದ್ಧವಾದ ಆಪಿಂಚಿನ ಇವ ಸೂರ್ಯಚಂದ್ರೇನ ಸಾಕ್ಷಿ ಅಗ್ನಿ ಸಾಕ್ಷಿ ಅದು ಭೂಮಿ ಸಾಕ್ಷಿ ಅದು ಈತ ಸಭೆತ ಸಾಕ್ಷಿ ಅದು ಆಪಿಂಚಿನ ಇವ ದೇವರೇ ಚಿತ್ತ ಬಂದದ್ದು ತನ್ಮೂಲಕವಾದ ಸಂತತಿಯನ್ನು ಪಡೆದವರಿಗೆ ಈತ ಮಾತ್ರ ಮಂದಿರ ನಮ್ಮ ವಂಶದ ಅಭಿವೃದ್ಧಿಗೋಸ್ಕರವಾದ ದಾಂಪತ್ಯ ಜೀವನ ನೆಟ್ಟು ಧಾರ್ಮಿಕದ ಚೌಕಟ್ಟು ರೀತಿ